RSS ಹಿಂದುತ್ವ ಹಿನ್ನೆಲೆ ಇರುವಂತಹ ಒಂದು ವ್ಯಕ್ತಿಗೆ ಸೀಟನ್ನು ಕೊಟ್ಟಿದೆ. ಬಿಜೆಪಿ RSS ಒಳಗಡೆ ಭಿನ್ನಮತ ಸ್ಫೋಟಗೊಂಡು ಈಗ ಚಡಪಡಿಸುವಂತಹ ಒಂದು ವಾತಾವರಣ ಬಿಜೆಪಿಯಲ್ಲಿದೆ. ಅಶೋಕ್ ರೈಯನ್ನು ಹೇಗೆ ಕಳಿಸಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಅಶೋಕ್ ರೈ ಗೊತ್ತಿದಾ? ಇನ್ನು ಬಿಜೆಪಿಯವರು ಜನರನ್ನ ಕೆರಳಿಸಿಕೊಂಡು ಚುನಾವಣೆ ಮಾಡುವವರು. ಅವರು ಕೊಲೆ ಇಲ್ಲದಿದ್ರೆ ಕೊಲೆ ಮಾಡಿ ಆದ್ರೂ ಅವರು ಚುನಾವಣೆಯನ್ನ ಮಾಡುವಂತವರು. ಜನಪರ ಹೋರಾಟಗಳ ವೇದಿಕೆಗಳ ಭಾಷಣಗಾರರಾಗಿದ್ದ ಶಾಫಿ ಬೆಲ್ಲಾರೆ ಅವರು ನಮ್ಮ ಅಭ್ಯರ್ಥಿಯಾಗಿ ಚುನಾವಣಾ ರಣರಂಗದಲ್ಲಿದ್ದಾರೆ. ಇಲ್ಲಿನ ಫ್ಯಾಸಿಸ್ಟ್ ಸರ್ಕಾರಗಳ ಧೋರಣೆಗೆ ಬಲಿಪಶುವಾಗಿ ಅಮಾಯಕರಾಗಿ ಜೈಲಿನಲ್ಲೇ ಇದ್ದುಕೊಂಡು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನೈಜ ಆಶಯ ಏನಿದೆ ಆ ಹಕ್ಕುಗಳನ್ನು ಅದು ಕೊಟ್ಟಂತ ಹಕ್ಕಿನ ಮುಖಾಂತರ ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ. ಶಾಫಿ ಬೆಲ್ಲಾರೆ ಅಥವಾ SDP ಸ್ಪರ್ಧಿಸ್ತಾ ಇರುವಂತಹದ್ದು ಈವರೆಗೆ ಇಲ್ಲಿ ಬಂದಂತಹ ಶಾಸಕರುಗಳಾಗಲಿ ಅಥವಾ ಪಕ್ಷಗಳಾಗಲಿ ಇವರು ಜನರ ನೈಜ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವಂತ ಯಾವುದೇ ಕೆಲಸಕ್ಕೆ ಇಳಿಲಿಲ್ಲ. ಇವರು ದಿನ ಬೆಳಗಾದ್ರೆ ಕೋಮುವಾದದಂತಹ ವಿಚಾರಗಳನ್ನ ಇಟ್ಟುಕೊಂಡು ಇಲ್ಲಿ ರಾಜಕಾರಣವನ್ನ ಮಾಡಿರುವಂತಹದ್ದು ನಮಗೆ ಕಾಣ್ತಾ ಇರುವಂತಹದ್ದು. ಧರ್ಮದಗ್ಗಲ್ನಂತಹ ವಿಚಾರಗಳು ಇಲ್ಲಿರುವಂತಹ ಧಾರ್ಮಿಕ ಕೇಂದ್ರಗಳ ಒಳಗಡೆ ತುರುಕಿಸಿ, ಆಚರಣೆಗಳ ಒಳಗಡೆ ತುರುಕಿಸಿ, ಜಾತ್ರೋತ್ಸವಗಳ ಸಂದರ್ಭಗಳಲ್ಲೂ ಕೂಡ ಅದನ್ನ ಮೇಳೈಸುವಂತೆ ಮಾಡಿ ಇಲ್ಲಿ ರಾಜಕೀಯ ಮಾಡಿರುವಂತಹದ್ದು ನಮ್ಗೆ ಗೊತ್ತಿರುವಂಥದ್ದು. ಇನ್ನು ಈ ಹಿಂದಿನ ಬಿಜೆಪಿಯ ಶಾಸಕರನ್ನ ನಾವು ಹೇಳಬೇಕಾಗಿಲ್ಲ, ಈಗಾಗಲೇ ಮಾಧ್ಯಮದವರಿಗೆ ಆ ಕುರಿತು ಎಲ್ಲವೂ ಗೊತ್ತಿದೆ. ಹಾಗಾಗಿ ಹೊಸ ಒಂದು ಅಭ್ಯರ್ಥಿಯನ್ನ ತಂದು ನಿಲ್ಲಿಸಿದ್ದಾರೆ. ಅದರೊಳಗಡೆ ಕೂಡ ಬಿಜೆಪಿ RSS ಒಳಗಡೆ ಭಿನ್ನಮತ ಸ್ಫೋಟಗೊಂಡು ಈಗ ಚಡಪಡಿಸುವಂತಹ ಒಂದು ವಾತಾವರಣ ಬಿಜೆಪಿಯಲ್ಲಿದೆ. ಒಬ್ಬ ಹೋಗಿ ಪಕ್ಷೇತರವಾಗಿ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಕಾಂಗ್ರೆಸ್ ಅನ್ನು ನೋಡಿದ್ರೆ ನಾವು ಜಾತ್ಯತೀತರು, ನಮ್ಮಿಂದ ಮಾತ್ರ ಇಲ್ಲಿ ಜಾತ್ಯತೀತತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ, ಇಲ್ಲಿ ನಾವೇ ಕರ್ನಾಟಕದಲ್ಲಿ ಫ್ಯಾಸಿಸಮ್ ಇಲ್ಲದಾಗಿಸುವಂತವರಂತ ಹೇಳ್ತಾರೆ. ಭಾರತ್ ಜೋಡದ ಉದ್ದಕ್ಕೂ ಸಂಘ ಪರಿವಾರವನ್ನ ವಿರೋಧಿಸ್ತೇವೆ, ಸೈದ್ಧಾಂತಿಕವಾಗಿ ವಿರೋಧಿಸ್ತೇವೆ ಅಂತ ಹೇಳಿಕೊಂಡು ರಾಹುಲ್ ಗಾಂಧಿ ಅವರು ಭಾಷಣ ಬಿಗಿತಾರೆ. ಆದ್ರೆ ಎಲ್ಲಿ ನೋಡಿದ್ರೆ RSS ಬಿಜೆಪಿಯ ಹಿನ್ನೆಲೆ ಇರುವಂತಹ ಇಲ್ಲಿನ ಕಾಂಗ್ರೆಸ್ನ ನಗರಸಭಾಧ್ಯಕ್ಷರು ಹೇಳುವ ಹಾಗೆ, ನಗರಸಭಾಧ್ಯಕ್ಷರೊಬ್ಬರು ಹೇಳುವ ಹಾಗೆ, ಯೂತ್ ಕಾಂಗ್ರೆಸ್ ನಗರಸಭಾಧ್ಯಕ್ಷರು ಹೇಳುವ ಹಾಗೆ, ಕಾಂಗ್ರೆಸ್ನ ಪಂಚಾಯತ್ ಆಗಿದ್ದಂತಹ ಕನ್ಯಾಣದ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಂತಹ ಜಲೀಲ್ ಕರೋಪಾಡಿಯವರ ಕೊಲೆಗಾರರು ಯಾರಿದ್ದಾರೆ ಅವರನ್ನ ರಕ್ಷಣೆ ಮಾಡಿದಂತಹ, ಇಲ್ಲಿ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು ಬೋರ್ಡ್ ಹಾಕಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ರು. ಅಂತ ಒಬ್ಬ ವ್ಯಕ್ತಿಯನ್ನ ತಂದು ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಸೀಟನ್ನು ಕೊಟ್ಟಿದೆ. ಬಹಳಷ್ಟು ನಾಯಕರುಗಳು, ಮಾಜಿ ಶಾಸಕಿಯರಲ್ಲಿದ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಇವತ್ತು ಒಂದು RSS ಹಿಂದುತ್ವ ಹಿನ್ನೆಲೆ ಇರುವಂತಹ ಒಂದು ವ್ಯಕ್ತಿಗೆ ಸೀಟನ್ನು ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಕೆಲವೊಂದು 2-3 ದಿನಗಳ ಹಿಂದೆ ಒಂದು ವಿಡಿಯೋ ಕೂಡ ಹರಿದಾಡಿತ್ತು. ಯಾವುದೋ ಒಂದು ಜಮೀನಿನ ವಿಚಾರವಾಗಿ ಶೂಟ್ ಮಾಡಲಿಕ್ಕೆ ಪಿಸ್ತೂಲ್ ತೋರಿಸುವಂತ ಒಂದು ರೌಡಿಸಂ ಹಿನ್ನೆಲೆ ಅಲ್ಲಿ ಕಾಣ್ತಾ ಇದೆ. ಆ ರೀತಿಯಾಗಿ ಅಥವಾ ಒಬ್ಬರು ನಿನ್ನೆ ಮಾಧ್ಯಮದ ಮುಂದೆ ಒಂದು ವಿಡಿಯೋವನ್ನು ಹರಿಯಬಿಟ್ಟಿದ್ದಾರೆ. ಸಾವಿರಾರು ಕೋಟಿ ವಂಚನೆ ಮಾಡಿದ್ದಾರೆ, ನನ್ನ 6.5 ಎಕರೆ ಭೂಮಿಯನ್ನ ಕಸಿದುಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಇವತ್ತು ಮಾಧ್ಯಮದ ಮುಂದೆ ಬರೆದು ಹೇಳ್ತಾ ಇದ್ದಾರೆ. ಅಂತ ಒಂದು ಏನು ಸಾಮಾಜಿಕ ಬದ್ಧತೆಯಾಗ್ಲಿ ಯಾವುದಿಲ್ಲದಂತ ಒಬ್ಬ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಸೀಟನ್ನು ಕೊಟ್ಟಿದೆ. ಆ ವ್ಯಕ್ತಿ ಬಂದು ಬಿಜೆಪಿಯನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ, SDP ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರಿಗೆ ಬಿಜೆಪಿಯನ್ನಾಗಲಿ ಸಂಘ ಪರಿವಾರನಾಗಲಿ ಪ್ರಶ್ನೆ ಮಾಡುವಂತ ಯಾವುದೇ ದಮ್ಮ ಅವರಲ್ಲಿಲ್ಲ. ಇವತ್ತು ಬಂದು SDP ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವೆಲ್ಲಿ ಸೇವೆ ಮಾಡಿದ್ದೀರಿ ಅಂತೇಳಿ ನಮ್ಮನ್ನ ಕೇಳ್ತಾ ಇದ್ದಾರೆ. ಕಳೆದ ಹಲವಾರು ದಿನಗಳಿಂದ ಒಂದೂವರೆ ವರ್ಷಗಳಿಂದ ಹೇಳ್ತಾ ಇದ್ದಾರೆ, ನಾನು 22,000 ಕುಟುಂಬಗಳಿಗೆ ಇಲ್ಲಿ ಸಹಾಯ ಮಾಡಿದ್ದೇನೆ ಅಂತೇಳಿ ಹೇಳಿಕೊಂಡು ನಡೀತಾ ಇದ್ದಾರೆ.
ನಾವು ನೋಡಿದಾಗ ಕೆಲವೊಂದು ಜನ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ 22,000 ಮಂದಿಗೆ ಮಾಡಿದ್ದೇನೆ ಅಂತೇಳಿ ಹೇಳಿಕೊಂಡು ನಡೀತಾ ಇದ್ದಾರೆ. ಅದರ ನಡುವೆ ಇಲ್ಲಿ SDP ಏನು ಮಾಡಿದೆ ಅಂತೇಳಿ ವೇದಿಕೆಗಳಲ್ಲಿ ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಪ್ರಶ್ನೆಯನ್ನ ಇವರು ಕರ್ನಾಟಕ ರಾಜ್ಯದ ಜನರ ಮಧ್ಯೆಯಲ್ಲಿ ಕೇಳಿದ್ರೆ ಜನರು ಇವರಿಗೆ ಉತ್ತರವನ್ನ ಕೊಡ್ತಾರೆ. ಕಳೆದ ಕೊರೋನಾ ಸಂದರ್ಭದಲ್ಲಿ ಇದೇ ಅಶೋಕ್ ರೈ ಅವರ ಸಮುದಾಯಗಳಿಂದ ಹಿಡಿದು ಈ ದೇಶದಲ್ಲಿರುವಂಥ ಎಲ್ಲಾ ಸಮುದಾಯಗಳ ಹೆಣಗಳು ಕೊರೋನಾ ಸಂದರ್ಭದಲ್ಲಿ ಬಿದ್ದಿದ್ದಾಗ ಇವರ ಆ ಸಂದರ್ಭದಲ್ಲಿ ಇದ್ದುಕೊಂಡಿದ್ದಂತಹ ಬಿಜೆಪಿ ಪಕ್ಷದ ಸರ್ಕಾರಗಳು ಬುಲ್ಡೇಸರ್ಗಳನ್ನು ತಂದು ಹೆಣಗಳನ್ನ ಗುಂಡಿ ತೆಗೆದು ಬುಲ್ಡೇಸರ್ ಮೂಲಕ ದಫನ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅದರ ಧರ್ಮಕ್ಕನುಸಾರವಾಗಿ ಅವರ ಧರ್ಮದ ಕಟ್ಟುಪಾಡುಗಳ ಅನುಸಾರವಾಗಿ ಅದಕ್ಕೆ ಗೌರವ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆವಾಗ ಇವರಿದ್ದಂಥ ಸಂಘ ಪರಿವಾರ ಬಿಜೆಪಿನೂ ಇರಲಿಲ್ಲ, ಕಾಂಗ್ರೆಸ್ ಅನ್ನು ಕಾಣಲಿಲ್ಲ. ಅವತ್ತು ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ಮಾಡಿರುವಂಥದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ಆ ಪಕ್ಷವನ್ನು ನೀವೇನು ಮಾಡಿದ್ದೀರಾ, ನಿಮ್ಮ ಸೇವೆ ಏನು ಅಂತೇಳಿ ಅಶೋಕ್ ರೈ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇವರು ಏನು ಅವರು ಕಿಟ್ಟು ಕೊಟ್ಟದ್ದು ಅದೆಲ್ಲ ಲೆಕ್ಕ ಹಾಕ್ತಾ ಇದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಟನ್ನುಗಟ್ಟಲೆ ಮನೆ ಬಾಗಿಲುಗಳಿಗೆ ನಾವು ರೇಷನ್ಗಳನ್ನ ಆ ಸಂದರ್ಭದಲ್ಲಿ ಮುಟ್ಟಿಸಿದ್ದೇವೆ. ಇದೇ ಬನ್ನೂರಿನ ಒಂದು ಪ್ರದೇಶದಲ್ಲಿ ಕಳೆದ ಚುನಾವಣಾ ಸಂದರ್ಭದಲ್ಲಿ, ನಗರಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಗೆ ವಿದ್ಯುತ್ ಇಲ್ಲ. ಮುಸ್ಲಿಂ ಸಮುದಾಯದ ಮನೆ ಅಲ್ಲ ಅದು, ವಿದ್ಯುತ್ ಇರಲಿಲ್ಲ ಆ ಮನೆಯಲ್ಲಿ. ಅವರಿಗೆ ನಾವು ಆ ಸಂದರ್ಭದಲ್ಲಿ ಹೇಳಿದ್ದು, ನಾವು ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲದೇ ಇರಲಿ, ಓಟು ಮುಗಿದ ಮರುದಿವಸ ನಾವು ನಿಮ್ಮ ಮನೆಗೆ ವಿದ್ಯುತ್ತನ್ನ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಓಟ್ ಮುಗಿದು ರಿಸಲ್ಟ್ ಬಂದ ಮರುದಿವಸ ಆ ಮನೆಗೆ ನಾವು ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಆವರೆಗೆ ಅಲ್ಲಿ ಶಾಸಕಿ ಆಗಿದ್ದಂತ ಕಾಂಗ್ರೆಸ್ ಶಾಸಕರಿಗೂ ಆಗ್ಲಿಲ್ಲ, ಮಠಂದೂರ್ ಅವರಿಗೂ ಆಗ್ಲಿಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಬಿಜೆಪಿ ಕೌನ್ಸಿಲರ್ಗಳಿಗೂ ಆಗ್ಲಿಲ್ಲ. ಅಲ್ಲಿ ಮಾಡಿರುವಂತಹದ್ದು SDP. ಅನಂತರ ಅಲ್ಲೇ ಪಕ್ಕದಲ್ಲಿ ರಾಮಣ್ಣ ಅಂತ ಒಬ್ಬರ ಮನೆಯ ದುರಸ್ತಿಯನ್ನು ನಾವು ಮಾಡಿರುವಂತದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ. ಇದುವರೆಗೆ ನಾವು ನೋಟಿಸ್ ಕಳಿಸಲಿಲ್ಲ. ಇಲೆಕ್ಷನ್ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈ ಅವರಾಗೆ ನಾವು ಸಹಾಯ ಮಾಡಿದ್ದೇವೆ, ನಮಗೆ ಓಟ್ ಹಾಕ್ಬೇಕಂತೇಳಿ ನಾವೇ ನೋಟಿಸ್ ಕಳಿಸಲಿಲ್ಲ. ಇದನ್ನ ಬಹುಶಃ ಅಶೋಕ್ ರೈ ಅವರು ಅರ್ಥ ಮಾಡಿಕೊಳ್ಳುವುದು ಒಳಿತು. ಇನ್ನು ನಮ್ಮನ್ನ ನೀವು ಇದೇ ರೀತಿ ಟಾರ್ಗೆಟ್ ಮಾಡಿಕೊಂಡು ಹೋದ್ರೆ ನಿಮ್ಮನ್ನ ಯಾವ ರೀತಿ ಚುನಾವಣೆಯಲ್ಲಿ ಎದುರಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ರೀತಿಯಲ್ಲಿ ನೀವೇನು ರಾಜಕೀಯ ಮಾಡ್ತಾ ಇದ್ರೆ ಅದನ್ನು ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಜಾಸ್ತಿಯಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಕೆಣಕ್ತಾ ಬರಬೇಡಿ ಅನ್ನೋದಾಗಿದೆ ಅಶೋಕ್ ರೈ ಅವರಿಗೆ ನಾವು ಹೇಳ್ತಾ ಇರುವಂತಹ ಸವಾಲು. ಇನ್ನು ನಾವು ಈ ಚುನಾವಣೆಯಲ್ಲಿ ಜನರ ಮುಂದಿಡ್ತಾ ಇರುವಂತಹದ್ದು ಜನಗಳಿಗಿರುವಂತಹ ಪ್ರಶ್ನೆಗಳನ್ನಾಗಿದೆ, ಅಭಿವೃದ್ಧಿಯ ವಿಚಾರವನ್ನಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ 40% ಏನು ಭ್ರಷ್ಟಾಚಾರದಲ್ಲಿ ನಲುಗ್ತಾ ಇದೆ. ಜನರು ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಅಂತೂ ತನ್ನ ಸೈದ್ಧಾಂತಿಕ ದಿವಾಳಿತನದಿಂದ ನರಳ್ತಾ ಇದೆ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರವಾಗಿದೆ ಇಲ್ಲಿ ಜನಪರವಾಗಿ ಮತ್ತು ಜನರ ಆಶಾಕಿರಣವಾಗಿ ಕರ್ನಾಟಕದಲ್ಲಿ ನೈಜ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ಸ್ಪಷ್ಟವಾಗಿ ಜನರಿಗೆ ನಮ್ಮ ಸಂದೇಶವನ್ನು ನೀಡ್ತೇವೆ. ಅದೇ ರೀತಿ ಜನರ ಮತವನ್ನು ನಾವು ತೆಗೆದುಕೊಳ್ತೇವೆ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತಗಳಿಂದ ವಿಜಯಿ ಆಗ್ತಾರೆ. ಈಗ ನೀವೇ ಹೇಳಿದ್ರಿ, ಶಾಫಿ ಬೆಲ್ಲಾರೆ ಅವರ ಇವತ್ತೇನು ಜೈಲಲ್ಲಿದ್ದಾರೆ, ಅವರು ಆರೋಪಿಯಾಗಿದ್ದಾರೆ ಅಂತ ಹೇಳಿ. ನಿಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಬಿಜೆಪಿ ಷಡ್ಯಂತ್ರವನ್ನ ಮಾಡಿ ಬರ್ತಾ ಇದೆ. ಸ್ಟ್ಯಾನ್ ಸ್ವಾಮಿ ಅಂತಹ ಆದಿವಾಸಿಗಳಿಗೆ ಬೇಕಾಗಿ ಕೆಲಸ ಮಾಡಿದವರನ್ನು ಕೂಡ UAP ಹಾಕಿ ಜೈಲಲ್ಲಿ ಕೊರಗಿಸಿ ಒಂದು ಜ್ಯೂಸ್ ಕುಡ್ಲಿಕ್ಕೆ ಸ್ಟ್ರಾವನ್ನು ಕೂಡ ಕೊಡದೆ ಅವರು ಜೈಲಲ್ಲೇ ಮರುಗಿಸತ್ತಂಥದ್ದು ನಮ್ಗೆ ಗೊತ್ತಿದೆ. ಈ ಸರ್ಕಾರ ಇವರಿಗೆ ಇಲ್ಲಿ ಒಂದು ಕೊಲೆ ನಡೆದಾಗ ಇವರ ನಾಯಕರುಗಳು ಇವರ ಕಾರ್ಯಕರ್ತರು ರೋಚಿಗೆದ್ರು, ಬಿಜೆಪಿ ರಾಜ್ಯಾಧ್ಯಕ್ಷರ ವಾಹನವನ್ನು ಅಲುಗಾಡಿಸಿದ್ರು, MLA ಆಗಿದ್ದಂತ ಸುಳ್ಯದ ಅಂಗಾರ ಅವರಿಗೆ ಗೆರವು ಹಾಕಿದ್ರು. ಇಂಥ ಒಂದು ದೊಡ್ಡ ಏಟು ಅಲ್ಲಿನ ಕಾರ್ಯಕರ್ತರು ಬಿಜೆಪಿಗೆ ಮತ್ತು ಸಂಘ ಪರಿವಾರಕ್ಕೆ ಕೊಡುವಂತ ಸಂದರ್ಭದಲ್ಲಿ ಅವರನ್ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಅಮಾಯಕರಾದಂತ ಶಾಫಿ ಬೆಲ್ಲಾರೆ ಅವರನ್ನ ಜೈಲಿಗೆ ಕಳುಹಿಸಿದ್ದಾರೆ ಅಂತೇಳಿ ಪುತ್ತೂರಿನಿಂದ ಸುಳ್ಯದ ಕರ್ನಾಟಕದ ಎಲ್ಲಾ ಜನರಿಗೂ ಗೊತ್ತಿದೆ. ಇನ್ನು ಶಾಫಿ ಬೆಲ್ಲಾರೆ ಏನು ಅಡಗಿ ಕೂತಿರಲಿಲ್ಲ, ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಲೈವ್ ಆಗಿ ಇದ್ರು. ಆದ್ರೆ ಕೊನೆಯ ಸಂದರ್ಭದಲ್ಲಿ ಅವರಿಗೆ ಪ್ರೆಷರ್ ಬಂತು, ಇಲ್ಲಿ ಪುತ್ತೂರಲ್ಲಿ ಮುಂದಿನ ಚುನಾವಣೆ ಎದುರಿಸಬೇಕಾದ್ರೆ ನೀವು ಯಾರ್ಯಾರನ್ನು ಅರೆಸ್ಟ್ ಮಾಡಿದ್ರೆ ಆಗುದಿಲ್ಲ, ಇಲ್ಲಿ ನಾಯಕರಾಗಿ ಗುರುತಿಸಿಕೊಂಡಿದ್ದಂತ ಶಾಫಿ ಬೆಲ್ಲಾರೆ ಮತ್ತು ಇಕ್ಬಾಲ್ ಬೆಲ್ಲಾರೆಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪ್ರೆಷರ್ ಮಾಡಿದಾಗ ಕೊನೆಯ ಒಂದು ಅಸ್ತ್ರವಾಗಿ ಶಾಫಿ ಬೆಲ್ಲಾರೆ ಅವರನ್ನು ಬಂಧನದಲ್ಲಿ ಇಡಲಾಗಿದೆ.
ಹೋರಾಟಗಾರರನ್ನ ಬಂಧನದಲ್ಲಿಡುವುದು ಕರ್ನಾಟಕದ ಇತಿಹಾಸದಲ್ಲಿ ಹೊಸತೇನಲ್ಲ. ಇದೇ ಶಾಫಿ ಬೆಲ್ಲಾರೆ ಅವರು ಮುಂದೊಂದು ದಿನ ಇದೇ ಕಚೇರಿಯಲ್ಲಿ ನಿರಪರಾಧಿಯಾಗಿ ಇದೇ ಪತ್ರಿಕಾಗೋಷ್ಠಿ ಮಾಡುವಂತ ಒಂದು ದಿನ ಬರಲಿಕ್ಕಿದೆ. ಇದೊಂದು ನೀವ್ ಹೇಳ್ತಾ ಇರೋದು ಒಂದು ಗುಮಾನಿ ಸಮಾಜದಲ್ಲಿದೆ, ಜನರನ್ನ ಕೆರಳಿಸುವಂತದ್ದು ಅಂತೆಲ್ಲ ಹೇಳ್ತಾ ಇರೋದು. ಜನರು ನೋಡಿ, ಜನರು ಕೆಲ್ತಾರೆ ಅಂತ ಹೇಳುವಂತದ್ದೇನಿಲ್ಲ. ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಕೆಲ್ತಿರ್ಬಹುದು, ಸಂಘ ಪರಿವಾರದ ಗೂಂಡಾಗಳು ಕೆರಳಿರಬಹುದು. ಜನಸಾಮಾನ್ಯರಿಗೆ ಸತ್ಯ ಗೊತ್ತಿದೆ. ಜನಸಾಮಾನ್ಯರು ಸತ್ಯದೊಂದಿಗೆ ನಿಲ್ಲುವಂತವರು, ಅವರಿಗೆ ಸತ್ಯ ಗೊತ್ತಿದೆ. ಇನ್ನು ಇವತ್ತು ನೀವು ಚುನಾವಣೆಗೆ ಹೋಗ್ತಾ ಇರುವಂತವ್ರು ನೀವು ನೋಡ್ತಾ ಇದ್ದೀರಾ, ಇವರೆಲ್ಲ ಹಣದ ಆಮಿಷ ಕೊಟ್ಟುಕೊಂಡು ದುಡ್ಡು ಎಸೆದುಕೊಂಡು ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯವರು ಜನರನ್ನ ಕೆರಳಿಸಿಕೊಂಡು ಚುನಾವಣೆ ಮಾಡುವವರು. ಅವರು ಕೊಲೆ ಇಲ್ಲದಿದ್ರೆ ಕೊಲೆ ಮಾಡಿ ಆದ್ರೂ ಅವರು ಚುನಾವಣೆಯನ್ನ ಮಾಡುವಂತವರು. ಪರೇಶ್ ಮೇಸ್ತಾರ ಇಶ್ಯೂ ನಮ್ಗೆ ಅದಕ್ಕೆ ಒಂದು ಪ್ರಸ್ತುತವಾಗಿರುವಂತ ಉದಾಹರಣೆ. ಹಾಗಾಗಿ ಕೆರಳಿಸುವಂತ ರಾಜಕೀಯ ಮಾಡ್ತಾ ಇರುವುದು ಇಲ್ಲಿ ಬಿಜೆಪಿ, SDP ಅಲ್ಲ. ನಾವು ಒಬ್ಬ ಅಮಾಯಕನಾದಂತಹ ಜನಪರವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ, ಅವರ ಈ ಜನಪರ ಏನು ಇದಿತ್ತು, ಕಾಳಜಿ ಇತ್ತು, ಅದನ್ನು ಜನರ ಮುಂದೆ ಇಟ್ಟುಕೊಂಡು ಅವರೊಬ್ಬ ಅಮಾಯಕ ಅನ್ನೋದನ್ನು ಇನ್ನಷ್ಟು ಗಟ್ಟಿಯಾಗಿ ಹೇಳಿಕೊಂಡು ನಾವು ಈ ಚುನಾವಣೆಗೆ ಹೋಗ್ತಾ ಇದ್ದೇವೆ. ನಮ್ಮ ಎದುರಾಳಿ ಬಿಜೆಪಿನೇ. ಅಶೋಕ್ ರೈಯನ್ನ ಟಾರ್ಗೆಟ್ ಮಾಡಿದ್ದಲ್ಲ. ಅಶೋಕ್ ರೈ ಅವರು ನಾನು ಫಸ್ಟಿಗೆ ಮಾತಾಡಿದ್ದೆ ಬಿಜೆಪಿ ವಿರುದ್ಧ, ಕೊನೆಗೂ ಮಾತಾಡಿದ್ದು ಬಿಜೆಪಿ ವಿರುದ್ಧ. ಅಶೋಕ್ ರೈಯನ್ನ ಹೇಗೆ ಕಳಿಸ್ಬೇಕು ಅಂತ ನಮ್ಗೆ ಗೊತ್ತಿದೆ ಅಂತ ಅಶೋಕ್ ರೈ ಗೊತ್ತಿದಾ? ಅದು ಅಶೋಕ್ ರೈಗೆ ನಾವು ಹೇಳ್ತಿರೋ ಸವಾಲು ಏನಂತ ಹೇಳಿದ್ರೆ, ಅಶೋಕ್ ರೈ ಅವರು ಏನು ಚುನಾವಣೆಯಲ್ಲಿ ಅವರು ಯಾರನ್ನು ಎದುರಿಸಬೇಕು? ಅಶೋಕ್ ರೈ ಅವರು ನೀವು ಹೇಳಿ. ಅಶೋಕ್ ರೈ ಅವರು ಈ ಚುನಾವಣೆಯಲ್ಲಿ ಯಾರ ವಿರುದ್ಧವಾಗಿ ಹೆಚ್ಚು ಮಾತಾಡಬೇಕು? ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಯಾರ ವಿರುದ್ಧವಾಗಿ ಮಾತಾಡ್ತಾ ಇರುವಂತದ್ದು? ಅದೇ ನಾವೇನು ಹೇಳಿದಂತ ಹೇಳಿದ್ರೆ, ಅವರು ನಮ್ಗೆ ನಿನ್ನೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಸವಾಲು ಹಾಕಿದ್ದಾರೆ. ಆ ಸವಾಲಿಗೆ ಒಂದು ಉತ್ತರವನ್ನ ನೀಡಿದ್ದು ಅಶೋಕ್ ರೈ ಅವರು RSS ಮತ್ತು ಬಿಜೆಪಿಯ ಹಿನ್ನೆಲೆ ಇರುವಂತ ಕಾರಣಕ್ಕಾಗಿ ಅಶೋಕ್ ರೈ ಅವರು ನಮ್ಗೆ ಯಾವತ್ತೂ ಕೂಡ, ಮಾತ್ರವಲ್ಲ ಒಂದು ಅಮಾಯಕನನ್ನ ಕೊಲೆ ನಡೆದಂತ ಒಂದು ಅಮಾಯಕ ಜಲೀಲ್ ಕರೋಪಾಡಿಯ ಕೊಲೆಯಲ್ಲಿ ಅವರ ಕೊಲೆಗಡುಕರನ್ನ ರಕ್ಷಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಹೇಳಿಕೊಂಡಿದ್ದಾರೆ, ನಾವಲ್ಲ. ಇಲ್ಲಿನ ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷರು ಹೇಳಿರುವಂತದ್ದು, ಅವರ ಇದರಲ್ಲಿ ಹೇಳಿದ್ರು, ಮೋಹನ್ ಬಪ್ಪಳಿಗೆ ಅನ್ನುವಂತ ವ್ಯಕ್ತಿ ಹೇಳಿದ್ರು. ಅದು ನಾವು ಹೇಳಿಕೊಂಡದ್ದಲ್ಲ. ಅವರ ಸಾಮಾಜಿಕ ಜಾಲತಾಣದಲ್ಲಿ ಆಂತರಿಕ ಗಲಾಟೆಗಳು ನಡೆದಿತ್ತು. ಚುನಾವಣೆ ಅಭ್ಯರ್ಥಿ ಅನೌನ್ಸ್ ಆದ ನಂತರ ಇವತ್ತು ಅವರೆಲ್ಲ ಒಟ್ಟಾಗಿ ಬಂದಿರಬಹುದು. ಅದಕ್ಕಿಂತ ಮುಂಚೆ ಯಾರೆಲ್ಲ ಅಭ್ಯರ್ಥಿ ಕಣದಲ್ಲಿದ್ರು ಅವರೆಲ್ಲರೂ ಕೂಡ ಹೇಳಿಕೊಂಡಿದ್ರು. ನಾವು ಅಶೋಕ್ ರೈ ಎಸೆದಂತ ಸವಾಲಿಗೆ ವಿರುದ್ಧವಾಗಿ ಮಾತಾಡಿದ್ದೇವೆ. ಇನ್ನು ನಾನು ನಮ್ಮ ಅಭ್ಯರ್ಥಿಯ ಪರವಾಗಿ ಹೇಳುವಾಗ, ನಾವು ಬಿಜೆಪಿಯ ವಿರುದ್ಧವಾಗಿದೆ. ಇಡೀ ಕರ್ನಾಟಕದಲ್ಲಿ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇರುವಂತದ್ದು. ನಾವು 16 ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇವೆ. ರಾಜ್ಯದಲ್ಲಿ 16 ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇವೆ. ಉಳಿದ ಎಲ್ಲಾ ಕ್ಷೇತ್ರಗಳಲ್ಲೂ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಜೆಪಿಯ ವಿರುದ್ಧವಾಗಿ ಕೆಲಸವನ್ನ ಮಾಡ್ಲಿಕ್ಕಿದೆ. ಕಾಂಗ್ರೆಸ್ ಮಾಡಬಹುದು. ಅಲ್ಲಿ ಬಿಜೆಪಿಯನ್ನ ಸೋಲಿಸುವಂತಹ ನೈಜ ಜಾತ್ಯತೀತದ ಮನಸ್ಥಿತಿ ಇರುವಂತಹ ಅಭ್ಯರ್ಥಿಗಳು ಯಾರಿರಬಹುದು, ಅವರ ಜೊತೆಗೆ SDP ನಿಲ್ತದೆ. ನಾನು ಹೇಳಿದಲ್ಲ, ಎರಡು ಪಕ್ಷಗಳ ವಿಚಾರ ಹೇಳಿಲ್ಲ ನಾನು. ಆಯಾಯ ಕ್ಷೇತ್ರಗಳಲ್ಲಿ ಯಾರು ಫ್ಯಾಸಿಸಂನ ವಿರುದ್ಧ ಇರುವಂತಹ ನೈಜವಾದಂತಹ ಜಾತ್ಯತೀತ ಅಭ್ಯರ್ಥಿಗಳಿದ್ದಾರೆ, ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ಅಲ್ಲಿ ನಮ್ಮ ಅಭ್ಯರ್ಥಿ ಇದ್ದಾರೆ. ಅಲ್ಲಿ 16 ಇರುವ ಕಡೆ ನಾವೇ ಇವತ್ತು ಜಾತ್ಯತೀತ ಪ್ರಜಾಪ್ರಭುತ್ವ ಪರವಾಗಿ ಹೋರಾಟ ಮಾಡ್ತಾ ಇರುವಂತದ್ದು, ಫ್ಯಾಸಿಸಂನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು, ಅಂತ ಗಟ್ಟಿ ಧ್ವನಿಗಳಾದ ಅಭ್ಯರ್ಥಿಗಳನ್ನು ನಾವು ಇಳಿಸಿದ್ದೇವೆ. ಅಲ್ಲ, ಇಲ್ಲಿ UT ಖಾದರ್ ಅನ್ನೋದಕ್ಕಿಂತ ಕೂಡ ಹೆಚ್ಚು ವಿಧಾನಸೌಧದೊಳಗಡೆ ಪ್ರತಿ ಸಂದರ್ಭದಲ್ಲೂ ಕೂಡ ಫ್ಯಾಸಿಸಂನ ವಿರುದ್ಧ ಅಥವಾ ಇಲ್ಲಿ ತಳ ಸಮುದಾಯಗಳಿಗೆ, ದಲಿತ, ಮುಸ್ಲಿಂ, ಕ್ರೈಸ್ತ ಸಮುದಾಯಗಳಿಗೆ ಅನ್ಯಾಯವಾದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತನಾಡುವಂತಹ ಅಭ್ಯರ್ಥಿಗಳು ಗೆದ್ದು ವಿಧಾನಸೌಧಕ್ಕೆ ಹೋಗಬೇಕು. ಹಿಜಾಬ್ನ ವಿಚಾರದ ಸಂದರ್ಭ ಬಂದಾಗ DKC ಅವರು ಆರ್ಡರ್ ಅನ್ನ ಮಾಡ್ತಾರೆ, ಯಾರು ಕೂಡ ಹಿಜಾಬ್ ವಿಚಾರವಾಗಿ ಮಾತಾಡಬಾರ್ದು ಅಂತ ಹೇಳಿ. 2B ಮೀಸಲಾತಿಯನ್ನು ಹಿಂಪಡೆದಾಗ ಕಾಂಗ್ರೆಸ್ನವರು ಮಾತಾಡುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಈ ಸಮುದಾಯಗಳಿಗೆ ಬೇಕಾಗಿ ಮಾತಾಡುವಂತವರು ವಿಧಾನಸೌಧಕ್ಕೆ ಒಳಗಡೆ ಹೋಗ್ಬೇಕು. ಏನ್ ಮಾತಾಡಿದೆ ಸರ್? ಏನ್ ಮಾತಾಡಿದೆ ಹೇಳಿ? ಅವ್ರು ಮಾತಾಡಿದ್ದು ನಮ್ಗೆ ಹೇಳಿ. ಏನು ಕಾಂಗ್ರೆಸ್ ಮಾತಾಡಿದ್ದು? ಏನು ಕಾಂಗ್ರೆಸ್ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮತ್ತೆ ಅದನ್ನು ತರ್ತೇವೆ ಅಂತೇಳಿ. ಅದೆಲ್ಲ ಬೇಕಾಗಿರುವಂತಹದ್ದು. ವಿರೋಧ ಪಕ್ಷ ಇರುವಾಗ ಅವರು ಅದನ್ನು ವಿರೋಧ ಮಾಡಬೇಕಿತ್ತು. ರಾಹುಲ್ ಗಾಂಧಿಯ ಮೇಲೆ ಇದಾಗಿದಾಗ ಅವರು ಬೀದಿಯಲ್ಲಿ ಬಂದು ಹೋರಾಟ ಮಾಡುದಿಲ್ವಾ?
ಯಾಕೆ 2B ವಿಚಾರದಲ್ಲಿ ಅವರು ಬೀದಿಗೆ ಬರಲಿಲ್ಲ? ಅವಾಗೇನು ಕೋಡ್ ಆಫ್ ಕಂಡಕ್ಟ್ ಇರಲಿಲ್ಲ ಕರ್ನಾಟಕದಲ್ಲಿ. ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕಿತ್ತಲ್ಲ, SDPI ಮಾಡಿತ್ತಲ್ಲ. ಪುತ್ತೂರಿನಲ್ಲೂ ಕೂಡ ನಾವು 2B ವಿಚಾರದಲ್ಲಿ ಈ ನಾವು ತಹಶೀಲ್ದಾರ್ ಆಫೀಸ್ ಎದುರುಗಡೆ ಮಾಡಿದ್ದೇವೆಲ್ಲ, ಯಾಕೆ ಮಾಡಲಿಲ್ಲ? ನಮ್ದು ಕಣ್ಣುಗಟ್ಟಿನ ರಾಜ್ಯಕ್ಕೆ ಇಲ್ಲ. ನಾವು ಏನಿದ್ರು ಕೂಡ ಜನಪರವಾಗಿ ದಲಿತರಿಗೆ ಅನ್ಯಾಯವಾದ್ರು, ಕ್ರೈಸ್ತರಿಗೆ ಅನ್ಯಾಯವಾದ್ರು, ಹಿಂದೂಗಳಿಗೆ ಅನ್ಯಾಯವಾದ್ರು ನಾವು ನ್ಯಾಯಯುತವಾಗಿ ಹೋರಾಟವನ್ನು ಮಾಡ್ತೇವೆ. ಅವರು ಇಲ್ಲಿ ನಮಗೆ ಓಟು ಬರುವುದಿಲ್ಲ ಅಂತೇಳಿ ಕೆಲವೊಂದು ವಿಚಾರದಲ್ಲಿ ಮಾತಾಡುವುದಿಲ್ಲ, ಕೆಲವೊಂದು ವಿಚಾರದಲ್ಲಿ ಮಾತಾಡುವುದು, ಆ ರೀತಿಯಾಗಿ ನಮಗೆ ರಾಜಕೀಯ ಮಾಡ್ಲಿಕ್ಕೆ ಗೊತ್ತಿಲ್ಲ. ಜನರ ಸಮಸ್ಯೆಗಳನ್ನ ಮುಂದಿಟ್ಟು ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಪುತ್ತೂರಿನಲ್ಲಿ ನಾವು ವಿಜಯ ಗಳಿಸುವಂತಹ ಸನಿಹದಲ್ಲಿದ್ದೀವಿ. ಗೊಂದಲ ಏನು ಅಂತ ಹೇಳಿದ್ರೆ, ಚುನಾವಣೆಯಿಂದ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಅಲ್ಪಸಂಖ್ಯಾತರ ಪರ, ನಾವು ಜಾತ್ಯತೀತರು ಅಂತ. ನೀವು ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲಿ ನೋಡಿ, ಚುನಾವಣೆಯಿಂದ ಚುನಾವಣೆಗೆ ಸಂಘ ಪರಿವಾರ ಬಿಜೆಪಿಯಿಂದ ಆಮದು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಇವರು ಟಿಕೆಟ್ ಕೊಡ್ತಾ ಇದ್ದಾರೆ. ಮೊದಲ ದಿವಸ ಸಂಘ ಪರಿವಾರದಿಂದ ಬಂದು ಇದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ಕೊಡ್ತಾರೆ, ಮರುದಿವಸ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನಿಂದ ಇರುವಂತದ್ದು ಸಂಘ ಪರಿವಾರದ ಅಭ್ಯರ್ಥಿ, ಬಿಜೆಪಿಯಿಂದ ಇರುವಂತದ್ದು ಸಂಘ ಪರಿವಾರದ ಅಭ್ಯರ್ಥಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥದ್ದು ಕೂಡ ಸಂಘ ಪರಿವಾರದ ಕಟ್ಟರ್ ಹಿಂದುತ್ವವಾದಿ ಅಭ್ಯರ್ಥಿ. ಆದ ಕಾರಣ ಇಲ್ಲಿ SDPI ಮತ್ತು ಸಂಘ ಪರಿವಾರದ ಮಧ್ಯೆ ನೇರವಾದಂತಹ ಸ್ಪರ್ಧೆ ಇದೆ. ಸುಮಾರು 55,000 ಹತ್ತಿರ ಮುಸಲ್ಮಾನರ ಮತಗಳಿದೆ, 15,000 ಕ್ರೈಸ್ತ ಮತಗಳಿದೆ, ದಲಿತ ಮತಗಳಿದೆ. ಇಂತಹ ಒಂದು ಕ್ಷೇತ್ರದಲ್ಲಿ ಒಂದು ಜಾತ್ಯತೀತ ಮನೋಭಾವದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟುವಂತಹ ತಾಕತ್ತು, ಎದೆಗಾರಿಕೆ ಕಾಂಗ್ರೆಸ್ಸಿಗೆ ಇಲ್ಲ. ಸಂಘ ಪರಿವಾರದಿಂದ ಆಮದು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಅವರು ಟಿಕೆಟ್ ಕೊಡ್ತಾ ಇದ್ದಾರೆ. ಆದ ಕಾರಣ ಪುತ್ತೂರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಪ್ರತಿಷ್ಠಿತವಾದಂತಹ ವಿಧಾನಸಭಾ ಕ್ಷೇತ್ರ, ಭವಿಷ್ಯದಲ್ಲಿ ಒಂದು ಜಿಲ್ಲೆ ಆಗುವಂತ ಎಲ್ಲಾ ಅರ್ಹತೆ ಇರುವಂತಹ ಒಂದು ಕ್ಷೇತ್ರ. ಆದರೆ ಇಲ್ಲಿನ ಜನಪ್ರತಿನಿಧಿಗಳ ಕೊರತೆ, ಅವರ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಕೂಡ ಆ ಒಂದು ವಿಚಾರ ನೆನೆಗುದಿಗೆ ಬಿದ್ದಿದೆ. ಇಲ್ಲಿ ಬೇಕಾದಷ್ಟು ಸೌಲಭ್ಯಗಳಿದೆ, ಬೇಕಾದಷ್ಟು ಜಿಲ್ಲೆ ಆಗಲಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಗಳಿದೆ, ಆದರೂ ಕೂಡ ಇದನ್ನು ಜಿಲ್ಲೆಯಾಗಿ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಅಭ್ಯರ್ಥಿಯನ್ನು ಇಲ್ಲಿ ಚುನಾವಣಾ ಕಣಕ್ಕಿಳಿಸಿದ್ದೇವೆ. ಬಹಳ ಸ್ಪಷ್ಟವಾಗಿದೆ ನಮ್ಮ ಹೋರಾಟ. ನಮ್ಮ ಹೋರಾಟ ಫ್ಯಾಸಿಸಂ ಮತ್ತು ಪ್ರಜಾಪ್ರಭುತ್ವದ ಮಧ್ಯೆ ನಡುವಂತ ಒಂದು ಹೋರಾಟ ಆಗಿದೆ ಪುತ್ತೂರಿನಲ್ಲಿ ನಡೀತಾ ಇರತಕ್ಕಂಥದ್ದು. ಆದ ಕಾರಣ ಈ ಕ್ಷೇತ್ರದ ಮತದಾರರಲ್ಲಿ ಕೂಡ ನಾವು ಈ ಮಾಧ್ಯಮಗಳ ಮೂಲಕ ವಿನಂತಿ ಮಾಡುವುದೇನು ಅಂತ ಹೇಳಿದರೆ, ನೀವು ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಇಲ್ಲಿ ಮತದಾನ ಮಾಡಬೇಕು. ಅದೇ ರೀತಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳನ್ನು ಜಯಗಳಿಸುವಲ್ಲಿ ಸಹಕಾರ ಮಾಡಬೇಕು ಅಂತ ಹೇಳುವಂತ ಒಂದು ಮನವಿಯನ್ನು ಈ ಮಾಧ್ಯಮದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್, ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.